नमः। गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्रीगुरवे नमः। ओम यजमानस्याहं तैलदीपा प्रतिष्ठापनाख्यं कर्म करिष्ये। ओम दत्तमानस्याहं तैलदीपा प्रतिष्ठापनाख्यं कर्म करिष्ये। ओम श्री घोरथ अघोर अघोरेभ्यो सर्वेभ्यो सर्वधर्मेभ्यो मृत्युविनाशाय मृत्युंजय नमो नमः। दुर्गा प्रीत्यर्थमानस्याः तैलदीपं प्रदेग्रेतहं नमस्कारं समर्पयामि। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्रीगुरवे नमः। ओम श्री गणानान्तं गणपतिं गुं हवामहे कविं कवीनामुपवश्चवस्तनं ज्येष्ठराजं ब्रह्मणा ब्रह्मण अस्पत आनश्वन्नोति विस्सेह साधनं। श्री विघ्नेश्वराय नमः। शांताकारं भुजगशयनं पद्मनाभं सुरेशं विश्वाधारदर्शं मेघवर्णं शुभांगं लक्ष्मीकान्तकमलनयनं योगप्रद्याम्यगम्यं वन्दे विष्णुं भवेहरं सर्वलोकैकनाथं। सर्वेभ्यो नमः जनेभ्यो नमः। इदं तापितं फल अमृतो विधारवति स्वः भवे जन्मने जन्म। आ मूजिन दिनोटे पंचमी बैदंडे दाय बैदंडे అయితే ఉద్దేశించడానికి నాడగా ఈ 8ನೇ ತಾರೀಕು ದಾನೆ ಅಮಾವಾಸ್ಯೆ 11 ಗಂಟೆ 31 ನಿಮಿಷದ ಬುಕ್ಕ ಪ್ರಾರಂಭವಾಯಿನೆ. ತದನಂತರ 9 ತಾರೀಕು ದಾನೆ ಸಾಧಾರಣವಾದ 9 ಗಂಟೆ 16 ನಿಮಿಷ ಮುಟ್ಟ ಇತ್ತಂದೆ ಆಂಡ ಕಾಂಡೆಗೆ ಪಾಡ್ಯತಿಥಿ ನಂಕ ತಿಕ್ಕಿಜಿ ಅಂಚದವರ 10 ತಾರೀಕು ದಾನೆ ಕೊಪ್ಪರಿ ದೀಪಣಿಂದ ಕ್ರಮ ಅದು ಬೋತುಂಡು ಅಂಚದವರ ಆ ಕ್ರಮೊಟ್ಟು ವ್ಯತ್ಯಾಸಗಳು ಎಂಚ ಪಣ್ಣಾಡಗ 13ನೇ ತಾರೀಕಿಗೆ ಎಂಚ ಪಂಚಮಿ ಬರ್ತಂದೆ ಅಂತ ಕೇಳಾಡಗ ದಾಯ ಕೇಳಾಡಗ ಪ್ರತಿಯೊಂದು ಕೂಡ ಎಂಚ ಪಣ್ಣಾಡಗ ಆ ಗಲಿಗಡೆ ಒಂದು ಚೂರು ವ್ಯತ್ಯಾಸ ಬರ್ತಂಡೆ ಆ ಅಮಾವಾಸ್ಯೆ ಗಲಿಗಿಡ್ದವರ ಅಂಚದವರ ಶ್ರದ್ಧಾ ಭಕ್ತಿಪೂರ್ವಕವಾದ ಬಾಕಿ ದಿನವು ಪೂರ ಒಂದೇ ಲೆಕ್ಕ ಪೋಂದು ಬತ್ತೊಂದು ದಾಯ ಕೇಳಾಡಗ ಕೋಡೆ 12 ಗಂಟೆ 48 ನಿಮಿಷದ ಬುಕ್ಕ ನವಮಿ ತಿಥಿ ಇಣಿ ಗಂಟೆ 33 ಗಂಟೆ 46 ನಿಮಿಷ ಮುಟ್ಟವು ಕೂಡ ನವಮಿ ತಿಥಿ ಉಂಟು. ಎಲ್ಲೇ ಆ ದಶಮಿ ತಿಥಿ ಏನಾಡಗ 5 ಗಂಟೆ 58 ನಿಮಿಷ ಮುಟ್ಟವು ಕೂಡ ದಶಮಿ ತಿಥಿ ಉಂಡು. ಅಂಚದವರ ಅವು ಪೂರವೂ ಕೂಡ ಸರಿ ಸಮಾನವಾದ ಒಂದೇ ರೀತಿಯಾದಂಥ ದೇವರ ಸನ್ನಾಡು ಹೊತ್ತುಂಡು. ಅಷ್ಟು ವ್ಯತ್ಯಾಸವಾಗಿ ಉಂಟು ಪಂಚಮಿಡು ಮಾತ್ರ ಮನದಾನೆ ಪಂಚಮಿ ತಿರ್ತಾನೆ ತಿಕ್ಕದ ನಾವು ವ್ಯತ್ಯಾಸಗಳು ಕೇಳಾಡಗ 4 ನಿಮಿಷ ಮಾತ್ರ ನಮಗೂ ಶುಭ ಉದಯಗಿತ್ತನೆ ದಾಯ ಕೇಳಾಡಗ 5 ಗಂಟೆ 29 ನಿಮಿಷದ ಬುಕ್ಕ ಆ 13 ದಿನ ತಾನೇ 13 ತಾರೀಕು ದಾನೆ ಪಂಚಮಿ ತಿಥಿ ಬೈದಂಡೆ ಅಂಚದವರ ಆ ಕಾಂಡೆಗಳು ಕೂಡ ದಿಕ್ಕದ ಮನದಾನಿ ಕಾಂಡೆಗಳ ಚೂರು ಒಂಜಿ ಚೂರು ಗಳಿಗೆಡೆ ನಂಗೆ ದಿಕ್ಕದ ಅಂಚದವರ ಆ ಪಂಚಮಿ ದಿನಾಚರಣೆ ಆನೆ ದಿನಟ್ಟು ಆಚರಣೆ ಮಾಡ್ತದೆ. ತದಾನಂತರ ಜಪ್ಪಣ್ಣಾಡಗ ಆ ದಿನ ತಾನು ವಿಶೇಷವಾದಂಥ ಸಮಯೋಡು ಮಾಡ್ತೊಟ್ಟು ನವರಾತ್ರಿ ಸಮಯೋಡು ವಿಶೇಷವಾದಂಥದ್ದು ಪಣ್ಣಾಡಗ ಈ ದೇವರ ದಯೆ ಧ್ಯಾನದ ಸ್ವರೂಪ ಪಂತೇರೆ ದಾಯಪಣ್ಣಾಡಗ ಆಯುಧಗಳು ಪಂಪುಣು ಸರ್ವ ರೀತಿಯಾದಂಥ ಉಭಯ ಥರದ ಒಂಜಿ ಹೆಚ್ಚು ಕಮ್ಮಿ ಮಂತ್ರಲ್ಲ ಕೂಡ అయినా ನಂಗೆ ತೊಂದರೆಗಳು ಬರ್ಪಣವು ಖಂಡಿತವಾದ ಸಾಧ್ಯತೆ ಉಂಟು. ಅಂಚದವರ ಪ್ರತಿಯೊಂದು ಕೂಡ ನಮ್ಮ ಕೈಕಾರ್ಯಾದಿ ಕೆಲಸ ಕಾರ್ಯ ನಿರ್ವಹಣೆ ಮಾಡ್ಬಿಟ್ಟ ನಂತರ ಮಾತ ರೀತಿಯಾದಂಥ ಯಂತ್ರೋಪಕರಣಗಳನ್ನ ಶ್ರದ್ಧಾ ಭಕ್ತಿಪೂರ್ವಕವಾದ అయిನ ದೆಕ್ಕದೆ ಪತ್ತದೆ ದೇವರ ಸಂಧಾನಡು ದೇವಡು ಒಂದು ಪಡೆದೆ ಅಂಚದವರ ಭಗವಂತನ ಸಂಧಾನಡು ನಮ್ಮ ಕಾರ್ಯಕ್ರಮದ ಪೂರ್ವಭಾವಿಯಾದೆ ದೀಪವನ್ನು ಸ್ವರೂಪ ಪ್ರಾರಂಭ ಮಲ್ಪಡು ದೀಪ ಆರಾಧನೆ ಮಲ್ಪರೆ ಓಂಜಿ ಕಾರ್ಯಕ್ರಮ ಮಲ್ಪರೆ ಬಲ್ಲಿಂದುಂಡು. ಅಂಚದವರ ದೀಪದ ಆರಾಧನೆ ಮೂಲಕವಾದ ನಮ್ಮ ಕಾರ್ಯಕ್ರಮ ಅಂತಂದೆ ದಾಯಕೆ ನಾಡಗ ಪ್ರತಿಯೊಂದು ಕೂಡ ಇಂಚಪ್ಪ ನಾಡಗ ಪೂಜೆ ನಿಖಲು ಮಲ್ಪವರು ಪೂಜೆ ಎಂಕಲು ಮಲ್ಪುವ ನಮ್ಮ ಮಧ್ಯಭಾಗಡು ಪೂರ್ಣ ನಮ್ಮ ಪೂಜೆ ಪುನಸ್ಕಾರಾದಿ ಮಂತ್ರಿಗೆ ಅವು ಸಾಕ್ಷಿ ಉಂಪುಂಡು ದೀಪ ಆ ದೀಪವೇ ನಂಗೆ ಸಾಕ್ಷಿ ಅಂಚದವರ ಆ ದೀಪದ ಮೂಲಕವಾದ ನಮ್ಮ ಆರಾಧನೆ ಮಂತದ್ದು ನಮ್ಮ ತೊಟ್ಟು ಶ್ರದ್ಧಾ ಭಕ್ತಿಪೂರ್ವಕವಾದ ಆ ದೇವರ ಸಂಧಾನಡು ಒಂಜೊಂಜಿ ರೀತಿಯಾದಂಥ ಕೆಲಸ ಕಾರ್ಯ ಉಂಪುಣಾಗ ಒಂಜೊಂಜಿ ರೀತಿಯಾದಂಥ ಮಂಡಲ ಅಂದ್ಪುಣದು ಅಲ್ಪ ಗುರುಮಂಡಲ ಕಲಶ ಮಂಡಲ ಹೋಮದ ಹವರ ಮಂಡಲ ಗಣಪದೇವರ ಸ್ವಸ್ತಿಕ ಮಂಡಲ ಈ ರೀತಿಯಾದಂಥ ಸಂಬಂಧಪಟ್ಟ ಬಾರಂದ ಮಂಡಲ ರಚನೆ ಅಂತಂದು
ವಿಶೇಷವಾದಂಥ ಅಲ್ಪ ದುರ್ಗಾ ಮಾತಿನ ವಿಶೇಷವಾದಂಥ ನಮ್ಮ ಅರಿತಾರ ದೀದ ಸ್ವಸ್ತಿಕ ದೀದಿ ಆ ದೇವರ ಸಂಧಾನಡು ದುರ್ಗಾ ದೇವರನ್ನ ಆರಾಧನೆ ಮಲ್ಪರುಳ್ಳ ವಿಶೇಷವಾದಂಥದ್ದು ಬಣ್ಣಾಡಗ ದೇವರ ನಮ್ಮಡಿಗೆ ಪೂಜೆ ಕೊರಲೆ ಗುಡಿ ಕಟ್ಟಿದುಕೊರಲೆ ಮಂದಿರ ಕಟ್ಟಿದುಕೊರಲೆ ದೇವಸ್ಥಾನ ಕಟ್ಟಿದುಕೊರಲೆ ಮಂದಿರ ಕಟ್ಟಿದುಕೊರಲೆ ಅಂತ ಪಂಡ ದೇವರ ಪಂಪುಜೇರಿ ದಾಯಕಣ್ಣಾಳಗ ಶುಕ್ರವಾರ ದಿನ ತಾನೇ ನಮ್ಮ ಹೊರಟು ಒಂಜಿ ಪಲ್ಲಿಗೆ ಬೋಲೆ ಅಥವಾ ಒಂಜಿ ಐತಾರ ದಿನ ತಾನೇ ಒಂಜಿ ಚರ್ಚಿಗೆ ಬೋಲೆ ಅಥವಾ ಒಂಜಿ ಸೋಮವಾರ ದಿನ ನಮ್ಮ ದೇವಸ್ಥಾನಕ್ಕೆ ಬೋಲೆ ಪಣ ದೇವರ ಪಣಪೇರ ಭಗವಂತ ವೈಲ ಪಣಪುಜೇರಿ ದಾಯಕಣ್ಣಾಳಗ ಪ್ರತಿಯೊಂದು ಕೂಡ ಹುಟ್ಟು ಏಪಲ ಕೂಡ ಆಕಸ್ಮಿಕ ಸಾವು ಏಪಲ ಕೂಡ ಖಚಿತ ಆ ಹುಟ್ಟು ಸಾವಿನ ಎರಡರ ಮಧ್ಯೆ ನಮಡು ಪಂತ್ರ 3 ದಿನದ ಬಾಳು ಮಾತ್ರ ನಮಗ ಏಪಲ ಕೂಡ ದೇವರ ಸನ್ನಾಡು ಏರ್ಲು ಕೂಡ ಮಲ್ಲಕ್ಲತ್ತೆ ದಾಯಕಣ್ಣಾಳಗ ಆ ದೇವಸ್ಥಾನಕ್ಕೂ ಪೂಜೆ ಪುನಸ್ಕಾರಾದಿಗಳು ಗುಡಿ ಗೋಪುಗಳು ಪ್ರಾರ್ಥನೆ ಇದು ಮಾತ್ರ ದೇವರ ಸಂಧಾನಡು ಮಲ್ಪಿತ್ರ ಆದ್ಯ ಕರ್ತವ್ಯ ನಮ್ಮದಾದ ಕೂಡು ಐಕ್ಯಬೋಡಾದ ಮಾಡಿದ್ರುಂಟು ಆಯಾ ಐಕ್ಯಕ್ಕೆ ಸಂಬಂಧಪಟ್ಟವಾದಂತಹದ್ದು ಚರ್ಚು ಮಂದಿರ ಪೂಜೆ ಪುನಸ್ಕಾರಾದಿ ಮಾತ ಮಲ್ಪಂತ್ರ ಕರ್ತವ್ಯ ಆದುಕೊಂಡು ಅಂಥದ್ದವರ ಶ್ರದ್ಧಾಭಕ್ತಿ ಪೂರ್ವಕವಾದ ಮಾಡಿದ್ರುಂಟು ಈ ದೇವರ ಸಂಧಾನಡು ಕೂಡ ಈ ರೀತಿಯಾದಂತಹ ದೇವರು ಏತು ಜನ ಉಳ್ಳಿರೆ ಏತು ದೇವರಿಂದ ಪಣ್ಣಾಡಗ ದೇವರು ಒರಿಯೆ ನಾಮ ಹಲವು ಅಂಥದ್ದವರ ಭಗವಂತ ಸಂಧಾನಡು ಪೂರೆಲ್ಲ ಕೂಡ ದೇವರು ಇಡೀ ಲೋಕವೇ ದೇವರು ಒರಿಯೆ ಅಂಥದ್ದವರ ದಾಯ ಈ ಪಾತ್ರ ಪಂಪಕ್ಕೆ ನಾಡಗ ಜಗತ್ತು ಪಂಪಣು ಇಡೀ ಒಂಜೆ ಅಂಥದ್ದವರ ಎಂತೊಟ್ಟು ಭಗವಂತ ಸಂಧಾನಡು ಪಣ್ಣಾಡಗ ಬರ್ಸ ಒಂಜಿ ದಿಕ್ಕಡ ಬೋರುಂಡು ಸೇರುಂಡು ಕಣಿಯಾದ ತೋಡಾದ ಸುದ್ಯಾದ ಪೋದು ಸೇರುಂಡೆ ಕಡಾಲಿಗೆ ನಮ್ಮ ಪ್ರಾರ್ಥನೆ ಕೂಡ ಭಗವಂತ ಸಂಧಾನ ಪೋದು ಅರ್ಪಿತವಾಪುಂಡು ಖಂಡಿತವಾದ ಅಂಥದ್ದವರ ಇಂತೊಟ್ಟು ದಿನ ವಿಶೇಷ ಪಣ್ಣಾಡಗ ವಿಲಂಬಿ ನಾಮ ಸಂವತ್ಸರದ ಶಾಲಿ ವಾಹನ ಶಕ 1940 ಕೃತಶಕ 2018 ವಿಶೇಷವಾದಂತಹದ್ದು ನವಮಿ ಶ್ರವಣ ನಕ್ಷತ್ರ ಮಕರ ರಾಶಿ ಈ ಸಂದರ್ಭ ನಡೆದುಕೊಂಡು ಅಂಥದ್ದವರ ದೀಪನ ಪ್ರಜ್ವಲಮಂತದ್ದು ವಿಘ್ನ ನಿವಾರಕ ವಿಘ್ನೇಶ್ವರ ದೇವರ ಪೂಜೆ ಅಂಥದ್ದವರ ಐನ ಕೂಡ ಆತ ಶ್ರದ್ಧೆ ಭಯ ಭಕ್ತಿಪೂರ್ವಕವಾದ ದಂಪತಿಗಳು ಕುಟುಂಬ ಸಂಸಾರದಗಳು ಏರು ಮಾತ ಬಂಧು ಮಿತ್ರ ಬಂಧು ಬಾಂಧವರೇ ಸಬಾಂಧವರನ್ನು ಕೂಡ ಸೇರ್ಸಾ ಒಂದು ದಯಾಪನಾಡಗ ಅಟ್ಲ ಆಗಮನವೇ ನಮ್ಮ ನಿರೀಕ್ಷೆ ಅಂಥದ್ದವರ ಮಾತೆಲ್ಲೂ ಕೂಡ ಬತ್ತದ ಸಮಯದ್ದು ಪೂರ್ವಾವಿ ಅದು ಬತ್ತ ಸೇರಿದೆ ಆ ಕಾರ್ಯಕ್ರಮ ಪೂರ್ಣ ಮಾಡ್ಪಾದಗಳು ಭಟ್ರ ವೈದ್ಯರಿ ಭಟ್ರಡ ಒಂಜಿ ದೇವರನ್ನ ಪೂಜೆ ನಮಸ್ಕಾರಾದಿ ಮಲ್ಪರೆ ಸರಿಯಾದ ಮತ್ತೆ ರೀತಿಯ ಈಗಲೇ ಗೊತ್ತುಜಿ ಖಂಡಿತವಾದ ದಾಯಕೆ ನಾಡಗ ಭಗವಂತ ಸಂಧಾನ ಇಂಚ ಪಣ್ಣಾಡಗ ಒಂಜಿ ಡಾಕ್ಟರ್ ನಾಡಿ ಪಣ್ಣಾಡಗ ಒಂಜಿ ಮೀಡಿದ ಇಂದಿರದ ಮರ್ದು ಮಾತದೆ ತೊಂಡು ಅಪಂಜ ಪಣ್ಣಾಡಗ ರೋಗ ಬೇಗ ಗುಣ ಅವಡು ಪಡೆದು ಪೂರ್ವ ವರ್ಣದ ತೊಂದರೆ ಹಾಕೊಂಡ ಇಜ್ಜಿ ದಾಯ ಪಣ್ಣಾಡಗ ದಿಗ್ಗಲ ಭಕ್ತಿ ಎಂದು ದೇವರನ್ನ ಸಂಧಾನ ಒಂಜಿ ಪೂಜೆ ಪಂಡ ಸಾಧ್ಯ ಉಂಟು ಅಂಥದ್ದವರ ಎಂಗ್ಲಿ ಅಂತ ಶ್ರದ್ಧಾ ಭಕ್ತಿಪೂರ್ವಕವಾದ ದಿಗ್ಲ ಪ್ರೀತಿಪೂರ್ವಕವಾದ ಪಣ್ಪಾರ ಆಯ್ತಾ ಎದುರು ಪಂಚನ ಆ ಭಕ್ತಿಪೂರ್ವಕವಾದ ಕುಳ್ಳಂಚನ ಶಕ್ತಿಲ ಕೂಡ ಉಪ್ಪುಂಡು ಅಂಥದ್ದವರ ರಡ್ ಕೈ ಸೇರಂದ ಚಪ್ಪಲ ಸಾಧ್ಯ ಉಂಡ ಜೀಜಿ ದಾಯಪಣ್ಣಾಗ ಪ್ರತಿಯೊಂದು ಕೂಡ ದೀಪ ಅಂತ ಪಂಪಣಾಗ ಆ ದೀಪದ ಮೂಲಕವಾದ ಆರಾಧನೆ ಮಾಡ್ಕೊಡು ಐಕೆ ಸುತ್ತಟ್ಟಿ ಬೋರ್ಡ್ ಹಾಕೊಂಡು ಎಣ್ಣೆ ಬೋರ್ಡ್ ಹಾಕೊಂಡು ಬತ್ತಿ ಬೋರ್ಡ್ ಹಾಕೊಂಡು ನಾನಾ ರೀತಿ ಆದಂತಹದ್ದು ಅಂಥದ್ದವರ ಮಾತೆಲ್ಲೂ ಕೂಡ ಸೇರ್ನಾಡಗ ದೇವಸ್ಥಾನ ಬಾರಿ ಮಲ್ಲ ಅಲ್ಪ ಕ್ಷೇತ್ರೋಡ ಯಾನ ಪೂಜೆ ಪುನಸ್ಕಾರಾದಿ ಅಂತ ಹೇಳ್ತೀವಿ ಕ್ಷೇತ್ರ ಬೆಳಗೊಂದು ಪಡೆಯ ಸಾಧ್ಯ ಇಜ್ಜಿ ಕ್ಷೇತ್ರಗೊಂದು 10 ಜನ ಭಕ್ತಾಭಿಮಾನಿಗಳು ಬೋರ್ಡ್ನಾಗ ಮಾತ್ರ ಕ್ಷೇತ್ರ ಕೂಡ ಬೆಳಗಾರ ಸಾಧ್ಯ ಅಂಥದ್ದವರ ನಮ್ಮ ಮಾತೆಲ್ಲೂ ಕೂಡ ಸೇರಿದು ಭಗವಂತ ಸಂಧಾನ ಫಲಪುಷ್ಪ ದೀದೆ ಪ್ರಾರ್ಥನೆ ಮಂತ್ರಾಗ ಪ್ರಾರ್ಥನೆಗೆ ಭಗವಂತ ಅಷ್ಟು ಅಂಬಿತ ವಿಶ್ವಾಸವೇ ನಂಗೆ ಫಲದಾಯಕ ವಿಶ್ವಾಸ ಇದ್ರೆ ನನಗೈತೆ ಫಲ ಕೊಂಡ್ರೆ ಖಂಡಿತ ಕೊಡ ಸಾಧ್ಯ ಇಜ್ಜಿ ಅಂಥದ್ದವರ ಎಡ್ಡೆ ರೀತಿಯಾದಂಥ ದೇವರು ನಮ್ಮ ಸಂಸ್ಕೃತಿ ಕೂಡ ದಿನೇ ದಿನೇ ನಾಶಗಂಚುಂಡು ಒವೇ ಥರದ ಮದ್ಯಪಾನ ಲೋಪದೋಷಗಳು ಅಂಥದ್ದವರ ಒವೇ ಐಕ್ಯ ದುಷ್ಟ ಶಕ್ತಿಗೆ ನಮ್ಮ ಬಲಿಯಾವದ ರೀತಿಯಲ್ಲಿ ನಮ್ಮ ಇಲ್ಲಿ ಬಡಿಜೋಕಲು ಸಂಸಾರ ಮಣ್ಪಿತ್ತ ವ್ಯವಹಾರ ಕ್ಷೇತ್ರ ಎಡ್ಡೆ ರೀತಿಯಾದ ಜೀವನಡಪಾಗುತ್ತ ಶಕ್ತಿ ನಮ್ಮ ಧರ್ಮಗೂ ಕುಟುಂಬ ಸಂಸಾರಗೂ ಮಾತೆಲ್ಲ ದೇವರ ಪೊರ್ಲದ ಪ್ರಸಾದ ಸಿದ್ಧಿ ಮಣಪಾಕುದು ಅಂಥದ್ದವರ ಅತಿಥ್ಯಾದ ಏರನ್ನು ಮಾತ್ರ ಪ್ರೀತಿಪೂರ್ವಕ ಲೆಪ್ಪ ಕೊಡ್ದಾರ ಅಕ್ಲಿನ ಮಾತೆಲ್ಲ ಕೂಡ ಒಂಜಿ 10 ಜನರ ಆಗಮನ ಒಂಜಿ ದೇವರನ್ನ ಆಶೀರ್ವಾದ ಅಂಚಿತರ ಆಶೀರ್ವಾದ ಈ ಸಲಸಂಧಾನಗೂ ಮಲ್ಪಿತ್ತ ವ್ಯವಹಾರ ಕ್ಷೇತ್ರಗಳು ಅಂಥದ್ದವರು ಎಡ್ಡೆ ರೀತಿಯಾದ ಜನಕ್ಕಿನ ಉತ್ತಮ ರೀತಿಯಾದ ಬಾಂಧವ್ಯವನ್ನು ನಡಪಾದ ಶಕ್ತಿ ಭಕ್ತಿ ಪರಮಾತ್ಮ ದಿವ್ಯ ಅನುಗ್ರಹಣ ಪ್ರಾತಿಮಂಪಾದಗುರು ಪಡೆದ ಸರ್ವೆಲ್ಲ ಇದು ಮುಂಬೈ ತರ ಪ್ರಾರ್ಥನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ ವಿದ್ಯಾಬುದ್ಧಿ ಚಂದ್ರಬಲಂ ಧಾರಾ ಬ್ರಹ್ಮದೈವರ್ಮಾಯಿರಾರೋಗ್ಯಂ ಆಯುರಾಯಮಾನಸ್ಯ ಸರ್ವೇಭ್ಯೋ ನಮಃ ಜನೇಭ್ಯೋ ನಮಃ ಸಮಸ್ತಃ ಕ್ಷುದ್ರದೋಷಾಭಿಡಾಪ್ರಣತೆ ನಮಸ್ಯಾಹಂ ಅನೇನ ಅಷ್ಟಮುಖದೋಷ ಅನೇನ ಕುಜ ರಾಹು ಬೃಹಸ್ಪತಿ ಶುಕ್ರ ಆದಿತ್ಯ ಸಂಧಿಸಾಂತಿ ಸಮಸ್ತಃ ನಾಮ ಬ್ರಹ್ಮಾನವ್ಯಾಯಿರಾರೋಗ್ಯ ಐಶ್ವರ್ಯಾವೃತ್ತಮಾನಸ್ಯಾಹ ವಿದ್ಯಾ ಪೂಜಾರಾಧನಾ ಕಿಂ ಕರ್ಮ ಗಣೇಶೇ ಓಂ ಸ್ವಸ್ತಿ ಮಹಾಗಣಾಧಿಪತೆ ನಮಃ ದುರ್ಗಾ ಪೂಜಾರಾಧನ ಸಮಾನಸ್ಯಾಹ
श्री महागणाधिपते नमः सर्वारिष्टाशान्तिरतो गोमूत्रा गोमह्या भूतो वस्यचूर्णसयुक्तम् अपावेशालिचूर्णसयुक्तम् श्री महागणाधिपते नमः सर्वारिष्टाशान्तिरतो शुभं मे कर्माणुवस्तु सर्वारिष्टाशान्तिरतो शुभं मे कर्माणुवस्तु देशमृतो शास्त्रमृतो दर्दान्यासमृतो वेदसमृतो पापं नशते पुण्यं वर्धतोऽहं सर्ववृत्तिविनाशाय संजयनो नमः सर्वारिष्टाशान्तिरतो शुभं मे कर्माणुवस्तु देशमृतुः शास्त्रमृतो दर्दान्यासमृतोऽहं वेदसमृतो पापं नशते पुण्यं वर्धतोऽहं वरदो भवतु विघ्नेश्वराय नमः आदित्यादि सूर्यादि नवग्रह देवता प्रार्थनां समर्पयामि ओम आदित्याय नमः सोमाय नमः अंगारकाय नमः बुधाय नमः ध्रुवे नमः शुक्राय नमः शनीश्वराय नमः रावे नमः केतवे नमः अष्टदिक्पालकारि आदित्यादि सूर्यादि नवग्रह देवता प्रार्थनां समर्पयामि सर्वेभ्यो नमः उत्तरार्धे पूर्वार्धे दक्षिणार्धे तृतीयार्धे रत्नं ग्रहीयामि नमस्कारते स्वाहा स्वागतम् तदे धर्मो नमः ओम गणानान्तं गणपतिवाहनं समर्पयामि आवाहनं समर्पयामि वाद्योपासनं प्रार्थनां समर्पयामि
प्रसन्नार्घ्यं समर्पयामि आदित्याय सूर्याय नमग्रहाधिपता प्रार्थनां समर्पयामि आदित्याय नमः कर्मदिक्कुमारुडु आदित्याय नमः सोमाय मंगारकाय विदाय भुवे नमः शुक्राय शनीश्वराय नमः रावे नमः केतवे नमः अष्टदिक्पालकादि आदित्याय सूर्याय नमग्रहाधिपता प्रार्थनां समर्पयामि सर्वेभ्यो नमः जनेभ्यो नमः ब्राह्मणेभ्यो नमः सुप्रीता सुप्रसन्न वरदो भवतो आदित्यादि सूर्यादि नवग्रहान्तरिक्षयामि वरदो विदारये मे कविं कवीना भुवश्रवत्रं ज्येष्ठराजं ब्रह्मणा ब्रह्मणस्पत आरषण्णन्दो देवस्य सारं श्रीं क्लीं गौ गणपते समानाय स्वप्नते अग्निमध्य अष्टदिक्पालकवारंत आदित्यादि सूर्यादि नवग्रह देवರಿಗೆ ಸಮೇತವಾದ ಆವತಿನ ಕೊಡ್ತಾ ಉಂಡೆ ಆ ಕೊಂಡ ಕೂಡ ಮಲ್ಪಾಂತಿ ಸೇವೆದ ಸಂಪೂರ್ಣ ಫಲ ನನಗೆ ಅನುಗ್ರಹಿಸಿಕೊಡೋಣ ಈ ಒಂದು ಪೂರ್ಣಾವತಿ ಕೊಡಾಕೊಂಡು ಪೂರ್ಣಾವತಿ ಪಣ್ಣಾಡಕ್ಕೆ ಒಂದು ಶ್ರೇಷ್ಠ ಪವಿತ್ರ ಮಹತ್ವ ಪವಿತ್ರ ಪರಂದೆ ಆಜ್ಞಾ ಪಣ್ಣಾಡಕ್ಕೆ ತುಪ್ಪ ಅಂಚದವರ ಕರಿಕೆ ಅಷ್ಟದರಿಯ ಹೂವು ಫಲಪುಷ್ಪ ಈ ನಾಲಿನ ಬಗ್ಗೆ ಕೊಂಡಾಡ ನಮ್ಮ ಮಲ್ಪಾಂತಿ ಸೇವೆದ ಸಂಪೂರ್ಣ ಫಲದ ಕೂಡ ದೇವರ ಅನುಗ್ರಹ ಪ್ರಾಪ್ತಿ ಹೋಗೋಬೇರೆ ಅಂಚದವರ ಮಾತೆಲ್ಲ ಕೂಡ ಪ್ರೀತಿಪೂರ್ವಕವಾದ ಲೆಪ್ಪ ಕೊಟ್ಟನಕ್ಲೆ ಮಾತೆಲ್ಲ ಕೂಡ ಬತ್ತು ಸೇರಿದು ಸಮಯವು ಸರಿಯಾದ ಪೂರ್ವಭಾವಿಯಾದ ಮತ್ತು ಸೇರುಂದಿರಿ ಬಹಳ ವಿಶೇಷವಾದಂತಹದ್ದು ದಾಯಕ ನನಗ ಅಕ್ಲ ಆಗಮನವೇ ನಮ್ಮ ನಿರೀಕ್ಷೆ ಅಂಚದವರ ಮಾತಲ್ಲೂ ಕೂಡ ಬತ್ತು ಸೇರಿದ ಕಾರ್ಯಕ್ರಮ ಪೊರ್ಲು ಮಲ್ಪಾರೆ ಅಂಚದವರ ಮಲ್ಪಾಂತಿ ಸೇವರದವರ ಭಗವಂತ ಸಂತೋಷವಾದ ಸ್ವೀಕಾರ ಅಂತಂದು ಇಂಚನೆ ಮಾತೆಲ್ಲೂ ಕೂಡ ಸುಲಲಿತವಾದಂಥ ಜೀವನ ಸುಲಲಿತವಾದಂಥ ವ್ಯವಹಾರ ಕ್ಷೇತ್ರ ಮಾತ ನಲ್ಲಾತು ಕೂಡ ಅಭಿವೃದ್ಧಿ ಪತಾಕನ ಆ ದೇವರನ್ನ ಸನ್ನಿಧಾನ ಮಲ್ಪಾಂತ ಶಕ್ತಿ ಭಕ್ತಿ ಪರಮಾತ್ಮ ನೀವೇ ಅನುಗ್ರಹಣ ಪ್ರಾಥಮಿಕ ಪಾದಕರು ರೂಪಣ ದೇವರ ओम इदं स्थापितं फलमृतो विदापति इदं स्थापितं
श्रवणाय महाराजाय नमो नमः। ಮಾತ ವಿಶೇಷವಾದಂತಹದ್ದು ಭಗವದ್ಭಕ್ತರಾದಂತಹ ದೇವರ ಸಂಧಾನದ ಮಾತೆಲ್ಲೂ ಕೂಡ ಪ್ರೀತಿಪೂರ್ವಕವಾದ ಲಿಪ್ಪುಕೊರ್ನಕ್ಕೆ ಬರ್ತದೆ. ಈ ಸಮಯ ಮಾಡಿದ್ರೊಟ್ಟು ಒಂಜಿ ಪೊರ್ಲು ಮನ್ಪಾದ ಕೊರುನಾಡಗ ಒಂಜಿ 10 ಜನರ ಆಶೀರ್ವಾದ ಬೋದು ಅಂಚಿತ್ರ ವಿಶೇಷವಾದಂಥ ಸಮಯ ಮಾಡಿದ್ರೊಟ್ಟು ಪ್ರಸನ್ನಕಾರರು ಏರು ಮಾತ ಎಡ್ಡೆ ಕಾರಿಗೂ ಕೋರ್ಟ್ ಕಚೇರಿ ವಾಣಿಜ್ಯೋದ್ಯಮ ಕೃಷಿ ಕ್ಷೇತ್ರ ಉನ್ನತವಾದ ಸ್ಥಾನಮಾನಗೂ ವ್ಯವಹಾರ ಕ್ಷೇತ್ರಕ್ಕೂ ಇಂಚಿನ ಮಾತ ಪ್ರಾರ್ಥನೆಗೆ ಅಸ್ತುವಂಪಿತ್ರ ವಿಶ್ವಾಸ ಆ ವಿಶ್ವಾಸದ ಮಂತ್ರ ಸೇಬಿಡ್ದವರ ಭಗವಂತೆ ಸಂತೋಷವಾದ ಸ್ವೀಕಾರ ತಂದು ದೇವರ ನಂಗೆ ಲಪ್ಪನ ಸಾಧ್ಯತೆ ಉಂಡ ಇಜ್ಜಿ ದಾಯಕ ನಾಡಗ ಪ್ರತಿಯೊಂದು ಕೂಡ ಎಂಜಪ್ಪ ನಾಡಗ ಮನುಷ್ಯ ಜನ್ಮ ಅಂತ ಪಂಪಣೋ ಪೂರ್ವವು ಕೂಡ ಅತಿ ಬುದ್ಧಿಶಕ್ತಿ ಪಂಪಣೋ ದೇವರ ಭೂಮಿ ಜಪಡಾದ ಕೊಡ್ತೇರಿ ದಾಯಕ ನಾಡಗ ಕೆಲವು ಬುದ್ಧಿಜೀವಿಗಳು ಕೆಲವು ದುರ್ಬುದ್ಧಿಜೀವಿಗಳನ್ನು ಒಪ್ಪೇರಿ ದಾಯಕ ನಾಡಗ ಪ್ರತಿಯೊಂದು ಕೂಡ ಕಲ್ಲತ್ತೆ ಸಾನ್ನಿಧ್ಯತ್ತೆ ದೇವರೇ ಅತ್ತಂದು ಪಂಪಣೋ ಖಂಡಿತವಾದ ಯಾನು ಒಪ್ಪೇರಿ ಸಾಧ್ಯ ಉಂಟು ದಾಯಕ ನಾಡ ಪಂಪಿತ್ರ ವ್ಯಕ್ತಿಗೆ ಔಷಧಿ ಬೋಡ್ಸಿ ನೀರು ಬೋಡ್ಸಿ ನಿರಾಹಾರವಾದ ಔಷಧಿ ಬೋಡ್ಸಿ ತಿಂಡಿ ತಿನಸ ಬೋಡ್ಸಿ ದಾಯ್ತಲ್ಲ ಬೋಡ್ಸಿ ಪಡೆದು ಕುಲ್ಲ ಸಾಧ್ಯ ಉಂಡ ಈಜಿ ದಾಯಕ ನಾಡಕ ಪ್ರತಿಯೊಂದು ಕೂಡ ಬೋಡು ದಯಾಪ ನಾಡಕ ದೇವರ ಸೃಷ್ಟಿ ಮಂತ್ರಕ್ಕೆ ಓಲ ಬೋಡ್ಸಿ ಅಪಗ ಯಾಣ ಸೃಷ್ಟಿ ಮಂತ್ರಕ್ಕೆ ಪ್ರತಿಯೊಂದು ಕೂಡ ಅವು ಅಲ್ಪ ದೇವರನ್ನ ಸಂಧಾನಡು ಆ ಮುಂದುವರಿತಂದು ಪೋಡು ಮಾಡ್ರು ಐಕೊಂಪಣೆ ದುರ್ಬುದ್ಧಿ ಜೀವಿಗಳು ಮಾಡಿದೆ ಅಂಚದವರ ಮಾತೆಲ್ಲೂ ಕೂಡ ನಮ್ಮ ಸೇರೊಂದು ಭಗವಂತ ಸಂಧಾನಡು ವಿಶೇಷವಾದಂಥ ಆರಾಧನೆ ಮಾಡ್ತಂದೆ ಆರಾಧನೆ ಮೂಲಕವಾದ ಭಕ್ತಿ ಮಧ್ಯೆ ಕೊರನೆತ್ತರ ಹವಿಸುಗಳು ಯಾವ ರೀತಿ ಆದ ಪೊತ್ತು ಭಸ್ಮದ ರೂಪ ಹೇಳ್ಕೊಂಡು ಅಂಚನೆ ಸಮಸ್ತ ಗ್ರಹಚಾರ ಮಾಡ್ದ ದೇವರ ದೂರ ಮಲ್ಪಾದ ಕೊಡ್ದು ದಿನೇ ದಿನೇ ದೇವರ ಪುಣ್ಯಮದ ಚಂದ್ರ ಯಾವ ರೀತಿ ಆದ ಬೆರಕೊಂಡು ಬರ್ಕೊಂಡು ಅಂಚನೆ ಕುಟುಂಬ ಸಂಸಾರ ಪ್ರೀತಿಪೂರ್ವಕವಾದ ಲೆಪ್ಪ ಕೊರನಾಕ್ಲ ಮಾತೆಲ್ಲ ಕೂಡ ಅತಿಥಿಯಾದ ಗಣ್ಯ ವ್ಯಕ್ತಿಗಳ ಮಾತೆಲ್ಲ ಕೂಡ ಸೇರಿನಂಚಿನ ಹಾಕ್ಲಿಕ್ಕೆ ಮಾತೆಲ್ಲ ದೇವರ ಪುರ್ಪದ ಪ್ರಸಾದನು ಮಹಾಗಣ ದೇವರಲ್ಲ ಆ ದುರ್ಗಾ ಮಾತೆಲ್ಲ ಅನುಗ್ರಹಿತ ಕೊರಡು ಪಡೆದ ಸರ್ವೇರ್ಲಿ ತಮ್ಮ ಪಿತರ ಪ್ರಾರ್ಥನೆ ಶ್ರೀದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ.